ನಮಸ್ಕಾರ ಸ್ನೇಹಿತರೆ, ಇದು ತರೀಪುರದ ಕೆರೆ. ಕೊಳ ಅಂತನಾದರೂ ಹೇಳ್ಬೋದು, ಕಟ್ಟೆ ಅಂತನಾದರೂ ಹೇಳ್ಬೋದು, ಕೆರೆ ಅಂತನಾದರೂ ಹೇಳ್ಬೋದು. ಎಷ್ಟು ರಮಣೀಯವಾಗಿದೆ ನೋಡಿ. ಇದು ಒಂದು ವರ್ಷಕ್ಕೊಂದು ಸಾರಿ ತುಂಬುತ್ತೆ. ಈ ವರ್ಷ ಸ್ವಲ್ಪ ಬೇಗನೆ ತುಂಬಿತು. ಏಪ್ರಿಲಲ್ಲಿ ಚೆನ್ನಾಗಿ ಮಳೆ ಬಂದಿದ್ದರಿಂದ ಚೆನ್ನಾಗಿ ನೀರು ಬಂತು. ಸುಮಾರು 5 ರಿಂದ 6 ತಿಂಗಳು ನೀರು ಇರುತ್ತೆ. ನಂತರ ಮಳೆ ನಿಂತೋದ್ಮೇಲೆ ಬತ್ತಿ ಹೋಗುತ್ತೆ ನೋಡಿ. ಕೆರೆ ಸುಮಾರು 3-4 ಎಕರೆವಷ್ಟು ವಿಶಾಲವಾಗಿದೆ. ಸುತ್ತ ಹಚ್ಚ ಹಸಿರು ಗ್ರೀನ್ ಮರಗಳನ್ನ, ಹಸಿರು ಮರಗಳನ್ನ ನೋಡ್ಬೋದು ನೀವು. ನೂರಾರು ಪಕ್ಷಿಗಳನ್ನು ನೋಡ್ಬೋದು ಹಾರಾಡ್ತಾ ಇರೋದು, ಮತ್ತು ಬಂದು ಮಿಂದೋಗೋದು. ನೀವು ಸಂಜೆ ಬಂದ್ರಂತೂ ಎಷ್ಟು ರಮಣೀಯವಾಗಿರುತ್ತೆ ಅಂತಂದರೆ, ಇಲ್ಲಿ ನವಿಲುಗಳು ಬಂದು ಡ್ಯಾನ್ಸ್ ಮಾಡ್ತಾ ಇರ್ತವೆ. ಇದು ತರೀಪುರದ ಪಕ್ಕದಲ್ಲೇ ಇದ್ರೂ ಸುಮಾರು ಜನ ಇದನ್ನು ನೋಡಿಲ್ಲ ಅನಿಸುತ್ತೆ. ಮಹದೇವಪುರ ಮತ್ತು ತರೀಪುರದ ನಮ್ಮ ರೈತ ಬಾಂಧವರು, ರೈತ ಮಿತ್ರರು, ರೈತ ಮಹಿಳೆಯರು ಮಕ್ಕಳಿಗೆ ಒಂದು ಸಾರಿ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಈ ರಮಣೀಯವಾದ ಮನಮೋಹಕರವಾದ ಒಂದು ನೀರು ಮತ್ತು ಈ ಕೊಳ ಅಂತ ಕೇಳ್ಕೊಳ್ತೀನಿ. ಇದನ್ನು ನಾವು ಸಂರಕ್ಷಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈಗಾಗಲೇ ಸುಮಾರು ಸುತ್ತ ಇರೋ ಜಮೀನುಗಳು ಇದನ್ನು ಒತ್ತುವರಿ ಮಾಡಿಕೊಂಡು ಬಂದಿದ್ದಾರೆ. ಈಗ ಈ ಮಟ್ಟಕ್ಕೆ ಬಂದು ನಿಂತಿದೆ ನೋಡಿ. ಅಲ್ಲಿ ದೂರದಲ್ಲೊಂದು ನವಿಲು ಕೂಡ ನೋಡ್ಬೋದು ನೀವು. ಹೀಗೆ ಬಿಟ್ಟರೆ ಸಮ್ಮರಲ್ಲಿ ಏನಾಗುತ್ತೆ, ಇನ್ನೂ ಹೆಚ್ಚು ಒತ್ತುವರಿಯಾಗೋ ಸಾಧ್ಯತೆ ಇದೆ ನೋಡಿ. ಈಗ ನಾನು ಓಡಾಡ್ತಾ ಇರೋದು ಆ್ಯಕ್ಚುಲಾಗಿ ಒತ್ತುವರಿ ಜಾಗನೇ. ಇದು ದಂಡೆ ಮೇಲೆ ಹಿಂದಕ್ಕೆ ಒತ್ತುವರಿ ಆಗಿರೋದು ನಾನು ನೋಡ್ಬೋದು ನೀವು ನೋಡಿ. ಹೀಗೆ ಬಿಟ್ಟರೆ ಇನ್ನೂ ಜಾಸ್ತಿ ಈ ಜಮೀನು ನೋಡಿ. ಇಲ್ಲಿವರೆಗೂ ಇದ್ದಿದ್ದ ಕೆರೆ ಈಗ ಹಿಂದಕ್ಕೆ ಬಂದಿದೆ. ಹೀಗೆ ಬಿಟ್ಟರೆ ಇನ್ನೂ ಈ ಕೆರೆ ನಶಿಸಿ ಹೋಗೋ ಸಾಧ್ಯತೆ ಇದೆ. ಈ ಕೆರೆಯಿಂದ ಸುಮಾರು ಅನುಕೂಲತೆ ಇದೆ. ಸುತ್ತಮುತ್ತ ಇರುವ ಎಲ್ಲ ರೈತರುಗಳಿಗೆ, ಅವ್ರುಗಳ ಬೋರ್ವೆಲ್ಗಳಿಗೆ ಸಾಕಷ್ಟು ನೀರು ಈ ಕೆರೆಯಿಂದ ಅಂತರ್ಜಲದಿಂದ ಹೋಗ್ತದೆ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಈಜೊಡಿತಾ ಇದೆ ಡಕ್ಗಳು ನೋಡಿ, ರಮಣೀಯವಾಗಿದೆ. ಇನ್ನು ಸಾಯಂಕಾಲ ಬಂದ್ರಂತೂ ಇನ್ನೂ ಚೆನ್ನಾಗಿರ್ತದೆ ನೋಡಿ. ಪಕ್ಷಿಗಳ ಶಬ್ದ ಕೂಡ ಕೇಳ್ಬೋದು, ಕಲರವ ಕೂಡ ಕೇಳ್ಬೋದು. ಇಂತಹ ಮನಮೋಹಕ ಒಂದು ಕೊಳವನ್ನು ನಮ್ಮ ತರೀಪುರ ಗ್ರಾಮಸ್ಥರು ಮತ್ತು ಮಹದೇವಪುರ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಇರುವ ಬೇರೆ ಗ್ರಾಮಸ್ಥರು ರಕ್ಷಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಒಂದು ಸಾರಿ ಬನ್ನಿ, ಎಲ್ಲರೂ ಪ್ರತಿ ವರ್ಷ ಈ ಕೆರೆಯ ಸುತ್ತ ಕೂತ್ಕೊಂಡು ನಾವು ಒಂದು ವಿವಾಹ ಮಾಡೋಣ. ಹಾಗೆ ಬಾಗಿಣನೂ ಕೂಡ ಸಲ್ಲಿಸ್ಬೋದು. ಈ ಪದ್ಧತಿಯನ್ನು ರೂಢಿಸ್ಕೊಂಡಿದ್ದೆ ಆದರೆ ಈ ಕೆರೆ ಉಳಿಯೋದ್ರಲ್ಲಿ ಸಂಶಯ ಇಲ್ಲ ಅಂದರೆ ಈ ಬೆಂಗಳೂರು ನಗರ ಸುತ್ತ ಹೇಗೆ ಸಾವಿರಾರು ಕೊಳಗಳು ಮತ್ತು ಕಟ್ಟೆಗಳು ಮತ್ತು ಕೆರೆಗಳು ನಶಿಸುವುದು, ಅದೇ ಥರ ಇದನ್ನು ನಶಿಸಿ ಹೋಗುವ ಸಾಧ್ಯತೆ ಇದೆ. ಅದರಿಂದ ಸ್ನೇಹಿತರೆ, ರೈತ ಮಿತ್ರರೇ ಮತ್ತು ಗ್ರಾಮಸ್ಥರೇ ಮತ್ತು ಗ್ರಾಮದ ಎಲ್ಲ ಹಿರೀಕರೇ, ಪಂಚರೇ, ಗ್ರಾಮ ಪಂಚಾಯತಿ ಸದಸ್ಯರೇ, ಅಧ್ಯಕ್ಷರೇ, ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ. ನೀವೊಂದು ಸಾರಿ ಕೊಳಕ್ಕೆ ಬಂದು ನೋಡಿ, ಇಲ್ಲಿ ಇದನ್ನು ಇನ್ನೂ ಅಭಿವೃದ್ಧಿಪಡಿಸೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ನೋಡಿ. ಸುಮಾರು 2 ವರ್ಷಗಳ ಹಿಂದೆ ಜಿಲ್ಲಾ ಪಂಚಾಯತ್ ವತಿಯಿಂದ ನಮ್ಮ ಮಾಜಿ ಜಿಲ್ಲಾ ಸದಸ್ಯರೊಬ್ಬರು ಅವ್ರು ಬಂದು ಇದನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಹೂಳೆಲ್ಲ ಎತ್ತಿ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಇವತ್ತು ನಾವು ನೆನೆಸ್ಕೋಬೇಕು. ಅವ್ರು ಮಾಡಿದ್ರಿಂದ ಇವತ್ತು ಈ ಕೊಳ ಉಳ್ಕೊಂಡಿದೆ ಮತ್ತು ಇಷ್ಟೊಂದು ಅಗಾಧವಾಗಿ ನೀರು ತುಂಬಿಕೊಂಡಿದೆ ನೋಡಿ. ಕೆರೆಗೆ ಹೋಗುವ ಕಾಲುವೆ ಕೂಡ ನೋಡಿ ಹೇಗೆ ನೀರು ಜಿನುಗ್ತಾ ಇದೆ ನೋಡಿ. ನೋಡ್ಬೋದು ನೀವು ನೋಡಿ, ಜಲ ಹೇಗೆ ಬರ್ತಾ ಇದೆ. ಇಲ್ಲಿ ಕೆರೆಗೆ ಹೋಗ್ತಾರ ಜಲಗಳು. ಸ್ನೇಹಿತರೆ, ಈ ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು. ಬನ್ನಿ, ನಮ್ಮ ಎಲ್ಲ ರೈತ ಮಿತ್ರರು ತಮ್ಮ ಸುತ್ತಮುತ್ತ ಇರುವ
ಕೆರೆ ಕಟ್ಟೆಗಳನ್ನು ರಕ್ಷಿಸ್ಕೊಳ್ಳೋಣ. ಈ ಕೆರೆ ಕಟ್ಟೆಗಳು ಉಳ್ಕೊಂಡ್ರೆ ನಮ್ಮ ಬೋರ್ವೆಲ್ಗಳ ಅಂತರ್ಜಲ ವೃದ್ಧಿಯಾಗುತ್ತೆ, ನಮಗೆ ಇಡೀ ವರ್ಷ ನೀರು ಸಿಗುತ್ತೆ. ಅಲ್ಲದೆ ಇದ್ದರೆ ಮತ್ತೆ ಎಲ್ಲ ಬೋರ್ವೆಲ್ಗಳು ಪೂರ್ತಿ ಬತ್ತಿ ಹೋಗೋ ಸಾಧ್ಯತೆ ಇದೆ. ಆದ್ದರಿಂದ ಇವುಗಳನ್ನ ಉಳಿಸ್ಕೊಳ್ಳೋಣ. ಇವುಗಳನ್ನ ನಮ್ಮ ಈ ಒಂದು ಭೂಮಿಯ ಆಸೆಗೋಸ್ಕರ ಈ ಒಂದು ಏನು ಕೆರೆಗಳಿದೆ ಅದನ್ನು ನುಂಗಾಕೋದು ಬೇಡ. ಧನ್ಯವಾದಗಳು. ಡಾಕ್ಟರ್ ಶರತ್ ಕುಮಾರ್, ರಾಜೇಶ್ವರಿ ಫಾರ್ಮ್, ಕರೀಪುರ.